ಸಲ್ಮೆಲು ನಮ್ಮ ಕುಡ್ಡಾತುಳು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ. ಕೊಡ್ಲಬೋಳರ ಗ್ರಾಮದ ಶ್ರೀ ಮಹಾತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಡು ವರ್ಷದ ಜಾತ್ರೆ ನಡೆತೊಂದಿದ್ದು ಸೋಮವಾರ ರಾತ್ರಿ ರಥೋತ್ಸವ ನಡೆತಂಡು. ಶಮಿಕಟ್ಟೆ ಪೂಜೆ, ಪಲ್ಲಂಕಿ ಬಲಿ, ಉಚ್ಚಯ, ಚೆಂಡು ಸುತ್ತು ಬಲಿ ಮಾತ ಅಟ್ಟನೆ ಆದಿತ್ತಂಡು. ಕೊಡ್ಲಬೋಳಾರ ಗ್ರಾಮದ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಡು ಮಾರ್ಚ್ 28 ಕೊಡಿಯೇರ್ದು 7 ದಿನದ ಜಾತ್ರೆ ನಡೆತುಂಡು. ಸೋಮವಾರ ತೇರದ ಉಚ್ಚೆಗೂ ಅಟ್ಟನೆ ಆದಿತ್ತಂಡು. ಮಧ್ಯಾಹ್ನ ದೇವರನ ಬಲಿ ದರ್ಶನ ಬೆಲಿ ಆದು ದೇವಿರು ತೇರು ಏರ್ದು ರಾತ್ರಿ ರಥೋತ್ಸವ ನಡೆತಂಡು. ತೇರಡು ಶ್ರೀ ಮಂಗಳಾದೇವಿಗೂ ಮಾ ಪೂಜೆ ಕರೆತು ನಡೆದು ಬೊಕ್ಕ ಊರ ಪರವೂರ ಭಕ್ತರು ಸೇರಿದು ತೇರೊಯ್ತರು. ಪಿಲಿಯೇಸಲು ಬೇತೆ ಬೇತೆ ಪುರಾಣ ಕತೆ ಕ್ಲೀನು ತೋಜವನ ಟ್ಯಾಬ್ಲೋಲು ಇತ್ತದು ತೇರದ ಮೆರವಣಿಗೆ ಮಾರ್ನಮಿ ಕಟ್ಟೆ ಮುಟ್ಟ ಪೋದು ಅಲ್ಪಡ್ದು ಪಿಜಿರ್ದು ಕಟ್ಟೆ ಪೂಜೆ ಕರಿತೊಂದು ಕ್ಷೇತ್ರಗೂ ಬತ್ತಂಡು. ತೇರು ಪೀರ ಬತ್ತು ನಡೆದ ಬೊಕ್ಕ ಬೆಡಿಮರ್ದು ಪ್ರದರ್ಶನ ನಡೆತಂಡು. ದೇವರು ತೇರೆಡಿದ ಜತ್ತು ನಡೆದ ಬೊಕ್ಕ ಕ್ಷೇತ್ರುಡು ಪಲ್ಲೆಂಕಿ ಬಲಿ ಗಡ್ತದ ಚೆಂಡೆ ಸುತ್ತು ಬಲಿ ನಡಪಾಯರು. ಮಾ ಪೂಜೆ ಶ್ರೀ ಭೂತ ಬಲಿ ಆದು ಶ್ರೀದೇವಿನ ಶಯನಗೂ ಗುಂಡದ ಬಾಗಿಲು ಪಾಡಿಯರು. ಮಹಾತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು ಎಂ ಅರುಣ್ ಐತಾಳ್, ಆನುವಂಶಿಕ ಮುಕ್ತೇಸರರು ಜಿ ರಘುರಾಮ್ ಉಪಾಧ್ಯಾಯ, ಬೊಕ್ಕ ಎಸ್ ಹರೀಶ್ ಐತಾಳ, ಪರ್ಯಾಯ ಪ್ರಧಾನ ಪೂಜೆ ಮಲ್ಪುನ ಎನ್ ವಾಸುದೇವ ಐತಾಳ, ಬೋಳಾರ ಗ್ರಾಮ ಬೊಕ್ಕ ಸುತ್ತಮುತ್ತು ಗ್ರಾಮಲಿನ ಭಕ್ತರು ಈ ಪೊರ್ತುಡಿತ್ತರು. ಅಂಗಾರ ರಾತ್ರಿ ದೇವರನ ಜಳಕ ಆದು ಜಾತ್ರೆಡು ಕೂಡಿ ಚಾಪೆರು. ಬುಧವಾರ ರಾತ್ರಿ ದೈವಲಿನ ನೇಮ ನಡೆಪೇರೆ ಉಂಡು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ರಾಮಯ್ಯ ಏಪ್ರಿಲ್ 3 ನಾಮಪತ್ರ ಕೊರ್ಪೆರು. 5 ಕುದ್ರೋಳಿ ಕ್ಷೇತ್ರದ್ದು ಮೆರವಣಿಗೆ ನಡಪಾವೆರೆಂದು ಪಕ್ಷದ ಓಟದ ಜವಾಬ್ದಾರಿಡು ಪುನಃ ವೀರಮ್ಮನತರೈ ಪಂತೆರು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ರಾಮಯ್ಯರನ ನಾಮಪತ್ರದ ಬಗೆಟ್ ಪಕ್ಷದ ಓಟದ ಜವಾಬ್ದಾರಿಡು ಪುನಃ ರಾಜ್ಯದ ದುಂಬುದ ಮಂತ್ರಿ ಬೀರಮಾನತರೈ ಕುಡ್ಲಡು ಸೋಮವಾರ ಮಾಹಿತಿ ಕೊರಿಯರು. ಪದ್ಮರಾಜ ರಾಮಯ್ಯ ಏಪ್ರಿಲ್ 3 ನಾಮಪತ್ರ ಕೊರ್ಪೆರು. ದೇವಸ್ಥಾನ ಇಂಗ್ರೇಜಿ ಕುದ್ರೋಳಿ ಪಳ್ಳಿಗೆ ಪೋದು 5 ಬೊಕ್ಕ ಕುದ್ರೋಳಿ ದೇವಸ್ಥಾನದ್ದು ಮೆರವಣಿಗೆಡು ಪೋದು ನಾಮಪತ್ರ ಕೊರ್ಪೆರು. ಕುದ್ರೋಳಿ ದೇವಸ್ಥಾನಡು ನ್ಯೂ ಚಿತ್ರ ಟಾಕೀಸ್, ರಥಬೀದಿ ವೆಂಕಟರಮಣ ದೇವಸ್ಥಾನ ಮಾರ್ಗ, ಗಣಪತಿ ಹೈಸ್ಕೂಲ್ ಮಾರ್ಗ ಆದ ಮೆರವಣಿಗೆ ಸಾಗುಣೊಂದು ಆರ್ಪಂಡೇರು. ಓಟದ ಅಧಿಕಾರಿಲಿನ ಆಫೀಸ್ ಹಿಡಿದು 100 ಮೀಟರ್ ದೂರುಡು ಮೆರವಣಿಗೆ ಅಕೇ ಆಯ್ರ ಇತ್ತದು ಏಪ್ರಿಲ್ 3 11 ಗಂಟೆ ಹಿಡಿದು 16 ಗಂಟೆದ ಉಲಾಯಿ ನಾಮಪತ್ರ ಕೊರ್ಪುಣಂದು ರಮಾನಥರೈ ಪಂಡರು. ಸುದ್ದಿ ಮಾಧ್ಯಮದಕ್ಲಿನ ಪ್ರಶ್ನೆಲಿಗೂ ಉತ್ತರ ಕೊರ್ನ ರಮಾನಥರೈ ಪಾತಿರ್ತು ಪದ್ಮರಾಜ್ ಕಾಂಗ್ರೆಸ್ ಪಕ್ಷದ್ದು ಲೋಕಸಭೆಗೆ ಪಂತೊಡೊಪ್ಪುನ ಬೆರ್ವೇರೆ ಸಮಾಜದ ಪದ್ರಾಡನೆ ಅಭ್ಯರ್ಥಿ ಆದಿತ್ತದು ಬಿಜೆಪಿ ದಕ್ಲು ಏತ್ ಬೆರ್ವೇರೆಗೆ ಅವಕಾಶ ಕೊಡ್ತಿರೆಂದು ಕೇನ್ಲೆಂದು ಪಂಡೇರು.
ನಂಬರ್ 1 ಸಂಸದರಿಗೆ ಬಿಜೆಪಿ ದಾಯಿ ಸೀಟು ಕೊರ್ತುಜಿಂದು ಬಿಜೆಪಿ ಹೊನಡಾತನು ಸಂಸದರು ಅಭಿವೃದ್ಧಿ ಮಲ್ತದೇರ್ನ ಅರೆಗದಾಯಿ ಸೀಟು ಕೊರಿಯರ ಸಾಧ್ಯ ಇಚ್ಚಿಂದು ಪಂತನೆಂದು ಪನ್ಪುನ ಬಗೆಟ್ ಬಿಜೆಪಿ ಜನಕುಲೆಗ ತೆರಿಪಾವುಡೊಂದು ರಮಾನತರೈ ಪಂಡೆರು ಇಬ್ರಾಹಿಂ ಕೋಡಿಜಾಲ್ ಮಿಥುನ್ ರೈ ಎಂ ಶಶಿಧರ್ ಹೆಗಡೆ ಮಹಾಬಲ ಮಾರ್ಲಾ ನವೀನ್ ಡಿಸೋಜಾ ಪದ್ಮನಾಭ ಕೋಟ್ಯಾನ್ ಅಶೋಕ್ ಡೇಕೆ ರಮಾನಂದ ಪೂಜಾರಿ ಟಿಕೆ ಸುಧೀರ್ ಜಯಶೀಲ ಅಡ್ಯಂತಾಯ ನಜೀರ್ ಬಚಿಲ್ ಸುದ್ದಿಕೋಟುಡಿತ್ತರು. ನಮ್ಮ ನಾಮಪತ್ರ ಸಲ್ಲಿಕೆಯ ದಿನಾಂಕ ಇದೇ ತಿಂಗಳ 3ನೇ ತಾರೀಕು 3/4/2024 ಬುಧವಾರದ ದಿವಸ ಈ ನಾಮಪತ್ರ ಸಲ್ಲಿಕೆಯ ದಿನಾಂಕ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಚರ್ಚೆಗೆ ಭೇಟಿಯನ್ನು ಕೊಟ್ಟು ಕುದ್ರೋಳಿಯಲ್ಲಿ ಮಸೀದಿಗೆ ಭೇಟಿಯನ್ನು ಕೊಟ್ಟು ಕುದ್ರೋಳಿ ದೇವಸ್ಥಾನದಿಂದ ಈ ಒಂದು ಮೆರವಣಿಗೆ ಪ್ರಾರಂಭ ಆಗುತ್ತೆ. ಎಲ್ಲ ಧರ್ಮದ ದೇವರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಮೆರವಣಿಗೆ ಕುದ್ರೋಳಿ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ. ನಾವು ಹೇಳಬೇಕಾಗಿದ್ದರಿಂದಾಗಿ ಪ್ರೊಸೆಷನ್ ಅದು AB ಶೆಟ್ಟಿ ಸರ್ಕಲ್ಗೆ ಸಮಾಪ್ತಿ ಆಗ್ತದೆ. ಆನಂತರ ನಿಗದಿತ ಸಮಯಕ್ಕೆ ನಾವು ತಲುಪಬೇಕಾದ ಒಂದು ಅಗತ್ಯ ಇರುವುದರಿಂದ ನಾವು ನಾಮಪತ್ರ ಸಲ್ಲಿಕೆ ಸಮಯ 11 ಗಂಟೆಯಿಂದ 12 ಗಂಟೆ ಒಳಗಡೆ 11 ಗಂಟೆಯಿಂದ 12 ಗಂಟೆ ಒಳಗಡೆ ಇರುವುದರಿಂದಾಗಿ ಆ ನಿಗದಿತ ಸಮಯಕ್ಕೆ ಸರಿಯಾಗಿ ನಾವು ನಮ್ಮ ಚುನಾವಣಾ ಸೂಚನೆ ಪ್ರಕಾರ ಎಷ್ಟು ಜನ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಬೇಕು ಅವರೆಲ್ಲ ಅಷ್ಟೇ ಜನ ಶಿಸ್ತಿನಿಂದ ಅದರಲ್ಲಿ ನಾವು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ. ಕ್ರಮವಾಗಿ ಬಿಲ್ಲವ ಸಮಾಜಕ್ಕೆ ನಾವು ಸೀಟ್ 12ನೇ ಅಭ್ಯರ್ಥಿ ಬಿಲ್ಲವ ಸಮಾಜದಿಂದ ಪದ್ಮರಾಜರು 12ನೇ ಅಭ್ಯರ್ಥಿ. ನಾವು BJPಯವರು ಎಷ್ಟೋ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಕೂಡ ನಾವು ಆ ಪಕ್ಷದಿಂದ ಕೇಳಬೇಕು ಚುನಾವಣೆ ನಿಲ್ಲಕ್ಕೆ. ನಾವು 12ನೇ ಅಭ್ಯರ್ಥಿಯವರು. ಈಗ ನಂಬರ್ 1 ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಉತ್ತಮವಾಗಿ ಕೆಲಸ ಮಾಡಿದರೆ ಅದರ ಕ್ರೆಡಿಟ್ BJP ಪಕ್ಷಕ್ಕೆ ಹೋಗ್ತದೆ ಅಲ್ವಾ? ಆ ಕ್ರೆಡಿಟನ್ನು ಒಳ್ಳೆ ಕೆಲಸ ಆಗಿದ್ದರೆ ಆ ಕ್ರೆಡಿಟ್ ಉಪಯೋಗಿಸ್ಕೊಳ್ಬೇಕಿತ್ತು. ಅದರ ಬದಲಾಗಿ ಅವರು ಕೆಲಸ ಮಾಡಿಲ್ಲ ಅಂತ ಹೇಳೋ ತೀರ್ಮಾನವನ್ನು BJP ಪಕ್ಷವೇ ಮಾಡಿದೆ. ಕುಡ್ಲ ಚಿಲಿಂಬಿದ ಓಂ ಶ್ರೀ ಮಠದ ನಿಲೆಟ್ಟು ಕೋಳೂರು ಗೋಲ್ಡ್ ಫಿಂಚ್ ಸಿಟಿ ಮೈದಾನಡು ಐತಾರ ಸಾರ್ವಜನಿಕ ಶ್ರೀಚಕ್ರ ಮಹಾಯಾಗ ಬೊಕ್ಕ ಮಹಾಸನ್ಯಾಸ ಸಂಗಮ ಕಾರ್ಯಕ್ರಮ ನಡೆಯುತ್ತದೆ. ಕುಡ್ಲ ಚಿಲಿಂಬಿದ ಓಂ ಶ್ರೀ ಮಠದ ನಿಲೆಟ್ ಅಖಿಲ ಭಾರತೀಯ ಸಂತ ಸಮಿತಿ ಬೊಕ್ಕ ದೇಶದ ಬೇತೆ ಬೇತೆ ಸಂತೆರಿತದ ಸಾರ್ವಜನಿಕ ಶ್ರೀಚಕ್ರ ಮಹಾಯಾಗ ಪಂಚಮಹಾಯಜ್ಞ ಬೊಕ್ಕ ಮಹಾ ಸನ್ಯಾಸ ಸಂಗಮ ಕಾರ್ಯಕ್ರಮ ಬಂಗ್ರ ಕೂಳೂರದ ಗೋಲ್ಡ್ ಪಿಂಚ್ ಸಿಟಿಟ್ ಐತಾರ ನಡೆತಂಡ. ಓಂ ಶ್ರೀ ಮಠದ ಮಹಾಮಂಡಲೇಶ್ವರ ಶ್ರೀ ವಿದ್ಯಾನಂದ ಸರಸ್ವತಿ ಬೊಕ್ಕ ಮಾತೃಶ್ರೀ ಶಿವಜ್ಞಾನಮಹಿ ಸರಸ್ವತಿ ದುಂಬಾಲ್ತಿಡ ಬುಲ್ಯಕಾಂಡ ವೈದಿಕ ಕಾರ್ಯಕ್ರಮಲು ಸುರುವಾಂಡ ಗಣಹೋಮ ರಾಮತಾರಕ ಹೋಮ ರುದ್ರಹೋಮ ಮಹಾಚಂಡಿಕ ಹೋಮ ಶ್ರೀಚಕ್ರ ನವಾವರಣ ಮಹಾಹೋಮ ಮಾತಾ ವಿಧಿ ಪ್ರಕಾರ ಮಹಾಯಾಗದಲ್ಲಿ ಕೊಡ್ ನಡಪಾದ ಪೂರ್ಣಾಹುತಿ ಮಲ್ತೆರ. ಸಾಮೂಹಿಕ ಶ್ರೀ ಲಲಿತ ಸಹಸ್ರ ನಾಮಾರ್ಚನೆ ಬೊಕ ಮಧ್ಯಾಹ್ನ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡ. ಮಹಾ ಸನ್ಯಾಸ ಸಂಗಮಡು ಓಂ ಶ್ರೀ ಮಠದ ಮುಖ್ಯ ಕಾರ್ಯಂತರ ಆಶಾ ಜಗದೀಶ್ ಎತ್ಕೊಂಡರ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ದ ಗುರ್ಕಾರ್ಯರು ಶ್ರೀ ನೃತ್ಯ ಗೋಪಾಲದಾಸ್ ಜಿ ಮಹಾರಾಜರನ ಶಿಷ್ಯರು ಮಹಾಂತ ಶ್ರೀ ಕಮಲ ನಯನದಾಸ್ ಮುಖ್ಯ ಭಾಷಣ ಮಲ್ತೆರ. ದೇಶುಡು ಹಿಂದೂ ಧರ್ಮಗೂ ಆಪತ್ತು ಬನ್ನಗ ಧರ್ಮ ರಕ್ಷಣೆಗೆ ಸಂತ ಸಮಾಜ ತಯಾರಾದುಂಡು. ರಾಷ್ಟ್ರ ರಕ್ಷಣೆದ ಒಟ್ಟಿಗೂ ಧರ್ಮ ರಕ್ಷಣೆ ನಮ್ಮ ಪರಮ ಕರ್ತವ್ಯ ಆವಡೊಂದು ಮಹಾಂತ ಶ್ರೀ ಕಮಲ ನಯನದಾಸ್ ಪಂಡಿರ. ಅಖಿಲ ಭಾರತೀಯ ಸಂತ ಸಮಿತಿದ ರಾಷ್ಟ್ರೀಯ ಕಾರ್ಯಂತರ ಜಿತೇಂದ್ರನಂದ ಸರಸ್ವತಿ ಪಾತ್ರದ ರಾಜ್ಯಡು 49 ದೇವಸ್ಥಾನಲು ಸರ್ಕಾರದ ಅಧೀನಡುಲ್ಲ ದೇವಸ್ಥಾನದ ಕಾಸನದ ತೊನೊಂದುಲ್ಲೇರ ಪಂಡದಾಂಡ ದೇಶನು ಹಿಂದೂ ರಾಷ್ಟ್ರ ಆದ ಮಲ್ಪನ ಕರ್ತವ್ಯಲ ನಿಕ್ಲೆಡ ಉಪ್ಪಡೊಂದು ಪಂಡಿರ. ಅಖಿಲ ಭಾರತೀಯ ಸಂತ ಸಮಿತಿ ಗುರ್ಕಾರ್ಯರ ಸಪ್ತಮ್ ಕುಬೇರಾಚಾರ್ಯ ಶ್ರೀ ಅವಿಚಲದ ಶ್ರೀ
ಮಹಾರಾಜ್, ಸಂತ ಸಮಿತಿದ ದಕ್ಷಿಣ ಭಾರತ ಮಹಾಮಂಡಲೇಶ್ವರ ಪ್ರಭಾಕರಾನಂದ ಸರಸ್ವತಿ ಮಹಾರಾಜ್, ಮುಖ್ಯ ಕಾರ್ಯಂತರ ಸ್ವಾಮಿ ಸಾಯೇಶ್ವರ್, ಮಾಣಿಲ ಶ್ರೀರಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, RSS ದಕ್ಷಿಣ ಮಧ್ಯ ಕ್ಷೇತ್ರ ಸಂಘ ಚಾಲಕ್ ಡಾಕ್ಟರ್ ವಾಮನ ಶೆಣೈ, ವಿಶ್ವ ಹಿಂದೂ ಪರಿಷತ್ ಪ್ರಾಂತೀಯ ಕಾರ್ಯಗುರುಕಾರ್ಯ ಡಾಕ್ಟರ್ MB ಪುರಾಣಿಕ್, ಜತೆ ಕಾರ್ಯಂತರ ಶರಣ್ ಪಂಪೇಲ್ ಬೇತೆ ಬೇತೆ ರಾಜ್ಯಲನ ಸಂತೆರ ಪಾಲ್ದಿತ್ತೊಂಡರ. स्वामी राम बड़े गर्व के साथ हाथ उठाते थे, मैं भारत हूँ, मेरा सिर इस देश के उत्तर का भाग है, पैर देश के दक्षिण का भाग है, दोनों भुजाएं पूर्व और पश्चिम के भाग के रूप में है. हमेशा संत समाज आगे रहा, आगे आकर के राष्ट्र की रक्षा किया है. इसलिए हमें राष्ट्र की रक्षा करना हमारा परम कर्तव्य होता है. रेलवे नहीं चलाएंगे, ये सभी नहीं चलाएंगे, ये मस्जिद भी नहीं चलाएंगे, चर्च भी नहीं चलाएंगे, गुरुद्वारा भी नहीं चलाएंगे, सिर्फ ये मंदिर जरूर चलाएंगे. तो मंदिर की आय से ये सरकार चलाना चाहते हैं. हमारा कहना है मंदिर की आय से सरकार चले, हमें कोई आपत्ति नहीं है, लेकिन फिर संविधान में से ये सेकुलरिज्म और सोशलिज्म हटा दो, हिंदू राष्ट्र घोषित कर दो, मंदिरों की आय से सरकार चलाओ, हमें कोई आपत्ति नहीं है. ಕುಡ್ಲ ತಾಲೂಕು ಎಡಪದವದ ಸನಿಲ ಪನ್ಪುನವಲು ಅಪರೂಪದ ಕರಿಯ ಚಿಟ್ಟೆಪಿಲಿ ಗೋಯಲ್ಗೆ ಬೂರ್ತುನ ಸಂಗತಿ ನಡೆತದಂಡೆ. ಕಾಡು ಇಲಾಖೆ ದಕ್ಲು ಊರು ದಕ್ಲಿನ ಸಾಯಡು ಕಪ್ಪು ಚಿಟ್ಟೆಪಿಲಿನ ಗೂವೆಲಿಡಿದು ಮಿತ್ತು ಒಯ್ತದು ಬಚಾವ್ ಮಲ್ತದೇರು. ಎಡಪುದವು ಸನಿಲದ ಶಕುಂತಲಾ ಆಚಾರ್ಯ ಪನ್ಪುನಾರಿನ ಇಲ್ಲಲ್ದ ಗುವೆಲ್ಗ್ ಸೋಮಾರ ಕಾಂಡೆ ಅಪರೂಪದ ಕರಿಯ ಚಿಟ್ಟೆಪಿಲಿ ಬುರ್ತುಂಡು. ಶಕುಂತಲಾ ಆಚಾರ್ಯರನ ಕಂಡನಿ ನೀರು ಒಯ್ತಿದ್ದ ಕಣಿಯರೆ ಗುವೆಲ್ದಡೆ ಪೋನಗ ಚಿಟ್ಟೆಪಿಲಿ ಗುವೆಲ್ಡ್ ಉಪ್ಪನತುದು ಉರುದಕ್ಲೆಗ್ ಬುಕ್ಕ ಕಾಡು ಇಲಾಖೆಗೆ ಮಾಹಿತಿ ಕೊಡ್ತಿರು. ಕಾಡು ಇಲಾಖೆದ ವಲಯ ಅಧಿಕಾರಿ ರಾಜೇಶ್ ಬಳಿಗಾರ್ ಅರಿನ ಕೂಟು ದಕ್ಲು ಜಾಗೆಗೆ ಬತ್ತಿದ್ದು ಊರುದಕ್ಲಿನ ಸಾಯಡು ಕಪ್ಪು ಚಿಟ್ಟೆಪಿಲಿನ ಗುವೆಲಿಡಿದು ಮೆತ್ತೊಯ್ಪುನ ಕಾರ್ಯಾಚರಣೆ ನಡಪಾಯಿರು. ಗೂಡುನು ಗುವೆಲ್ಗ್ ಜಪುಡಾದ ಚಿಟ್ಟೆಪಿಲಿನ ಮೆತ್ತು ಒಯ್ತದು ಬಚಾವ್ ಮಲ್ತದೇರು. ಪಶು ವೈದ್ಯರಿಡಿದು ಆರೋಗ್ಯ ಪರೀಕ್ಷೆ ಮಲ್ತದು ಅರನ ಸಲಹೆದಂಚ ಕ್ರಮದೆ ತೊನಂಡು. ಈ ಭಾಗೋಡು ಚಿಟ್ಟೆಪಿಲೆ ಉಪ್ಪನ ಬಗೆಟ್ಟು ದುಂಬುಡ್ದೆ ದೂರಲು ಬೈದಳು. ಇತ್ತೆ ಊರುದಕ್ಲಿನ ಸಾಯ ಸಾಕಾರಡು ಕರಿಯ ಚಿಟ್ಟೆಪಲಿನ ಬಚಾವ್ ಮಲ್ತದನೆಂದು ಕಾಡು ಇಲಾಖೆ ಅಧಿಕಾರಿ ರಾಜೇಶ್ ಬಳಿಕಾರ್ ತಿರುಪಾದರು. ಲೆಪರ್ಡ್ ಬಿದ್ದಿದೆ ನಂದು. ಅದ್ರ ಮೇಲೆ ನಾವು ಮತ್ತೆ ನಮ್ಮ ಅರಣ್ಯ ಸಿಬ್ಬಂದಿಗಳೆಲ್ಲರೂ ಕೂಡ ಬೇಗನೆ ಕಳಿಸ್ಕೊಡ್ತೀವಿ. ಜನರ ಕೂಡ ಸಹಕಾರನೂ ಉತ್ತಮವಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ತುಂಬ ಜನ ಆಯಿತು, ಕಾರ್ಯಾಚರಣೆ ಲೇಟ್ ಆಯಿತು, ಆದರೂ ಕೂಡ ತೊಂದರೆ ಇಲ್ಲ. ಈಗ ನಮಗೆ ಕರಿಚಿರತೆ ಇದು ಮೊದಲನೇದಾಗಿ ನಮ್ಮ ಮಂಗಳೂರಲ್ಲಿ ಸಿಕ್ಕಿರೋದು ವಿಶೇಷವಾದಂಥ ಒಂದು ಪ್ರಭೇದ ಅಂತ ಹೇಳ್ಬೋದು. ಸೊ ಇದರ ರಕ್ಷಣೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇದೆ. ಈ ಭಾಗದಲ್ಲಿ ಸುಮಾರು ಚಿರತೆಗಳು ಮತ್ತು ಇದ್ದಾವೆ ಅಂತ ನಂದು ನಮಗೆ ಈಗಾಗಲೇ ಸುಮಾರು ಕಡೆಯಿಂದ ಸುದ್ದಿ ಬಂದಿದೆ. ನಿನ್ನೆ ಕೂಡ ಕಂಪ್ಲೇಂಟ್ ಬಂದಿತ್ತು, ಒಂದು ಕಡೆಗೆ ಇದನ್ನು ತಿಂದಿದೆ ಅಂತ ನಂದು. ಸೊ ಇವೆಲ್ಲ ನೋಡಿದರೆ ಸುಮಾರು ಈಗ ಒಂದು ಬೇಸಿಗೆ ಕಾಲ, ನೀರಿನ ಒಂದು ಅಭಾವ ಇರ್ಬೋದು, ಫುಡ್ಡಿನ ಅಭಾವ ಇರ್ಬೋದು, ಮತ್ತು ಮಂಗಳೂರಿನಲ್ಲಿ ಅರಣ್ಯ ಪ್ರದೇಶ ಇಲ್ಲದೇ ಇರೋದ್ರಿಂದ ಅಲ್ಲಲ್ಲಿ ಕುರ್ಚಲು ಕಾಡಿನಲ್ಲಿ ಈ ಚಿರತೆ ಕಂಡುಬರೋದು ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಈ ವರ್ಷ ಸುಮಾರು ಕಾರ್ಯಾಚರಣೆಗಳನ್ನು ಮಾಡಿದ್ದು, ಸುಮಾರು ಚಿರತೆಗಳನ್ನು ಕೇಜ್ ಮಾಡಿ ಅರಣ್ಯಕ್ಕೆ ಬಿಡುವಂಥ ಕೆಲಸ ಆಗಿದೆ. ಇದು ವಿಶೇಷವಾದಂಥ ಒಂದು ಪ್ರಭೇದ ಅಂತ ಹೇಳ್ಬೋದು. ಇದರ ರಕ್ಷಣೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಶಾಸಕರು ಅಶೋಕ್ ಕುಮಾರ್ ರೈ ದುಂಬಾಳ್ತಿಡು ನಡತನ ಉಬಾರು ವಿಜಯ ವಿಕ್ರಮ ಜೋಡು ಕಾರ್ಯಕ್ರಮನಡು ಒಟ್ಟು 129 ಜೋಡು ಎರುಕುಲು ಪಾಲ್ದೆ ತೊಂಡ. ಕನೆಪಲೈ ವಿಭಾಗದ ಪಂತುಡು ಬೋಳಾರ ತ್ರಿಶಲ್ ಕೆ ಪೂಜಾರಿಯರನ ಎರುಕುಲು 1ನೇ ಸ್ಥಾನ ಬುಕ್ಕ ಬೊಳ್ಳಂಬಳ್ಳಿ ಪರಮೇಶ್ವರ ಭಟ್ಟನ ಎರುಕುಲು 2ನೇ ಸ್ಥಾನ ಗೆದ್ದಿದ. ಪುರಿಯಾವು ನವೀನ್ ಚಂದ್ರ ಗಟ್ಟಿ ವಿಜಯ ಕರಟಿ ಬಿಯಪ್ಪಾದಿಕ್ಕರ ಕೋಡಿಗುತ್ತ ವಿಕ್ರಮಶೇಖರ ಪೂಜಾರನಲ್ಲಿ ವಿಕ್ರಮ ಗ್ರೆಟ್ರೆ ಅಡ್ಡಬಲದ ವಿಭಾಗದ ಫೈನಲ್ ಸ್ಪರ್ಧೆ.
ಉಬಾರಡು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ಕೊಡಿಂಬಾಡಿ ದುಂಬಾಳ್ತೆಡು ನಡತನ ವಿಜಯ ವಿಕ್ರಮ ಜೋಡುಕರೆ ಕಂಬಲದ ಕನೆಪಲಾಯ್ಡು 5 ಜೋಡು ಅಡ್ಡಪಲಾಯ್ಡು 4 ಜೋಡು ಬಲ್ಲು ಮಲ್ಲೆಟ್ 13 ಜೋಡು ನಾಯರ್ ಮಲ್ಲೆಟ್ 22 ಜೋಡು ಬಲ್ಲು ಎಲ್ಲೆಟ್ 24 ಜೋಡು ನಾಯರ್ ಎಲ್ಲೆಟ್ 53 ಜೋಡು ಸೇರ್ತು ಒಟ್ಟು 128 ಜೋಡು ಎರುಕುಲು ಪಂತೊಡು ಪಾಲ್ದೆತೊಂಡ ಕನೆ ಪಲಾಯ್ಡು ಬೈಂದೂರು ಮಹೇಶ್ ಪೂಜಾರಿ ಪಲಾಯ್ ಮುಟ್ಟುನ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಎರಡ ಎರುಕುಲು ಬುಕ್ಕ ಬಡ್ಕಳ ಪಾಂಡುನಾಯಕ್ ಪಲಾಯ್ ಮುಟ್ಟುನ ಬೊಳ್ಳಂಬಳಿ ಚೈತ್ರ ಪರಮೇಶ್ವರ ಭಟ್ರನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮು ಗೆಂದ್ಯ ಅಡ್ಡ ಪಲಾಯ್ಡು ಸಾವ್ಯ ಗಂಗಯ್ಯ ಪೂಜಾರಿ ಪಲಾಯ್ ಮುಟ್ಟುನ ಬಿಯ್ಯಪಾದೆ ಕೆರೆಕೋಡಿ ಗುತ್ತು ವಿಕ್ರಮ್ ಶೇಖರ್ ಪೂಜಾರಿಯರಿನ ಎರುಕುಲು ಬೊಕ್ಕ ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಪಲಾಯ್ ಮುಟ್ಟುನ ಪೆರಿಯಾವ್ ಗುತ್ತು ನವೀನ್ ಚಂದ್ರ ಗಟ್ಟಿಯಾಲ್ರಿನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮುನು ಗೆಂದ್ಯ ಬಲ್ಲು ಮಲ್ಲಡು ವೈನೂರು ಮೂಡುಕೋಡಿ ಗಣೇಶ್ ನಾರಾಯಣ ಪಂಡಿತರಿನ ಎ ಎರುಕುಲು ಬೊಕ್ಕ ಕೊಳಕೆ 20 ಭಾಸ್ಕರ್ ಎಸ್ ಕೋಟ್ಯನ್ರಿನ ಬಿ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮು ಪಡೆಯ ಬಲ್ಲು ಎಲ್ಲೆಟ್ಟು ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಪೂಜಾರಿಯರಿನ ಎ ಎರುಕುಲು ಬೊಕ್ಕ ಬುಳುವಾಯಿ ಪೆರೋಡಿ ಗುತ್ತು ಪುತ್ತಿಗೆ ಗುತ್ತು ಕೌಶಿಕ್ ದಿನಕರ್ ಶೆಟ್ಟಿಯರಿನ ಇರುಕುಲು ರಡ್ಡನೆ ಇನಾಮುಗೂ ಗೆಂದ್ಯ ನಾಯರ್ ಮಲ್ಲೆಟ್ ಕಕ್ಕೆಪದ ಪೆರಂಗಾಲ್ ಬಾಬು ತನಿಯಪ್ಪ ಗೌಡ್ರಿನ ಇರುಕುಲು ಬೊಕ್ಕ ಬೊಳ್ಳಿಪಾಡಿ ಕೈಪ ಕೇಶವ ಮಾಂಕು ಭಂಡಾರಿಯರಿನ ಎ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮು ಗೆಂದ್ಯ ನಾಯರ್ ಎಲ್ಲೆಟ್ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿಯರಿನ ಬಿ ಎರುಕುಲು ಬೊಕ್ಕ ನೆಟ್ಟೆ ಪರಪಾಡಿ ಸುರೇಶ್ ಕೋಟ್ಯನ್ರಿನ ಬಿ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮು ಗೆಂದ್ಯ ಮುಗಿತಲ ಲೇಸಡ್ ಕಂಬುಲ ಸಮಿತಿದ ಪದಾಧಿಕಾರಿಗಳು ಬೊಕ್ಕ ಬೇತೆ ಬೇತೆ ವಲಯದ ನಾಯಕರು ಬಿನ್ನೆರಾದ್ ಪಾಲ್ದೆತುಂದು ಇನಾಮುಲೆನ್ನು ಪಟ್ಟಿರು ಕೊಡುಪು ಭಟ್ರ ಕಲ್ಲುರ್ಟಿ ಪಂಡದ ಪುದರ ಪಡೆಯಿನ ಕುಡ್ಲ ಕೊಡುಪುದ ಕಲ್ಲುರ್ಟಿ ಕಾಳಮ್ಮ ಕಲ್ಕುಡ ಬೊಕ್ಕ ಗುಳಿಕ ಪಂಜುರ್ಲಿ ದೈವಸ್ಥಾನಡು ವರ್ಷದ ಕೋಲಬಲಿ ಸೇವೆ ಶನಿವಾರ ನಡೆತದೆ ಕೆಲ್ಲತ್ತ ಮಾರನಾಡುದ ಕಲ್ಲು ಶಿಲ್ಪಿ ಶಂಭು ಕಲ್ಕುಡರ್ನ ಮಗಲು ಬೀರು ಕಲ್ಕುಡನ ಮಿಗ್ದಿ ಕಾಳಮ್ಮಣ್ಣನ ಒಟ್ಟುಗು ಕಾರ್ಲದ ಭೈರವ ಅರಸಡ ಪಗೆ ಸಾತ್ಸಾದ ಅರಮನೆ ಪೊತ್ತಾದ ಅಕೇರಿಗ ವೇಣೂರು ಮಹಾಲಿಂಗೇಶ್ವರ ದೇವರ್ನ ಕೆದುಕಲಾಗಿದ ಕಾಯ ಕುಡ್ದು ಮಾಯಗ ಸಂದದ ಆರಾಧನೆ ಪಡೆ ಒಂದು ಬೈದರ ಕಲ್ಲುಟ್ಟಿ ಕಲ್ಕುಡೆರ ಭಟ್ರ ಕಲ್ಲುಟ್ಟಿಂದೆ ಪುದರ ಪಡೆಯಿನ ಕುಡುಪುದ ಕಲ್ಲುಟ್ಟಿ ಕಾಳಮ್ಮ ಕಲ್ಕುಡ ಬೊಕ್ಕ ಗುಳಿಗ ಪಂಜುರ್ಲಿ ದೈವಸ್ಥಾನಡು ಶನಿವಾರ ವರ್ಷದ ಕೋಲಬಲಿ ಸೇವೆ ಅಟ್ಟಣೆ ಮಲ್ತದಿತ್ತೆರ ಬಯ್ಯಗ ನಲಿಕೆ ದಕ್ಲಿಗೆ ಎಣ್ಣೆ ಬುಲಿಯ ಸೇವೆ ಕುಡ್ದು ಇಸೇಸ ತಂಬಿಲ ಕರಿತೆರ ನುಪ್ಪು ಪ್ರಸಾದ ಸೇವೆ ನಡೆತಿ ಬೊಕ್ಕ ಕಲ್ಲುಟ್ಟಿ ಕಾಳಮ್ಮ ಬೊಕ್ಕ ಕಲ್ಕುಡ ದೈವಲೆನ ಗಗ್ಗರ ಸೇವೆ ಕರ್ಪೂರ ಸೇವೆದ ಒಟ್ಟುಗು ನಡೆತಂಡ ಐದು ಬೊಕ್ಕ ಗುಳಿಗ ಪಂಜುರ್ಲಿ ದೈವಲೆನ ಗಗ್ಗರ ಕೋಲಬಲಿ ಸೇವೆ ನಡೆತಂಡ ಊರು ಪರ ಊರ್ಲೆನ ಅಂದಾಜಿ 35,000 ಜನ ಭಕ್ತಿರು ಬೂಲಿಯ ಬೊಕ್ಕ ಮಲ್ಲಿಗೆ ಪ್ರಸಾದ ತೊಂಡೆರ 15,000 ಜನ ಭಕ್ತಿರು ನುಪ್ಪು ಪ್ರಸಾದ ಸೇವೆಡು ಪಾಲ್ದಿತ್ತೊಂಡೆರ ಭಕ್ತಿರು ಕೊರ್ನ 1,000 ಹೆಚ್ಚ ಚೆಂಡು ಮಲ್ಲಿಗೆ ಪುರ್ಪಲಿಡು ಕಲ್ಲುಟ್ಟಿ ಕಾಳಮ್ಮ ಗುಳಿಗ ಪಂಜುರ್ಲಿ ದೈವಲೆನ ಸಿಂಗಾರ ಮಂತದಿತ್ತೆರ ಮನೋಹರ ಭಟ್ ಕುಡುಪು ಪ್ರಭಾಕರ ಭಟ್ ಕುಡುಪು ಕರುಣಾಕರ್ ಭಟ್ ಶಶೀಂದ್ರ ಭಟ್ ಕುಡುಪು ವೇದಮೂರ್ತಿ ಬಾಲಕೃಷ್ಣ ಭಟ್ ಭಟ್ರ ಕಲ್ಲುಟ್ಟಿ ಸೇವಾ ಸಮಿತಿ ಬೊಕ್ಕ ಕುಡುಪು 10 ಸಂಸ್ಥೆಯರ್ನ ಮುಖ್ಯಸ್ಥರು ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದ ಮುಖ್ಯಸ್ಥರು ಭಾಸ್ಕರಕ್ಕೆ ಚಂದ್ರಹಾಸ ಕುಡುಪು ವಸಂತ ಅಮೀನ್ ಕುಡುಪು ಸುಜನ್ ದಾಸ್ ಕುಡುಪು ಸಾಮ್ರಾಟ್ ಫ್ರೆಂಡ್ಸ್ ಸರ್ಕಲ್ದ ಗುರ್ಕಾರಿರ್ಬೇಕ ಪದಾಧಿಕಾರಿಗಳು ಮಿತ್ರ ಮಂಡಳಿದ ಗುರ್ಕಾರಿರ್ಬೇಕ ಸದಸ್ಯರು ಇಂಚ ಬೇತೆ ಬೇತೆ ವಲಯಲಿನ ನಾಯಕರು ಕಾರ್ಯಕ್ರಮಕ್ಕೂ ಸಹಕಾರ ಕೊಡ್ದಿತ್ತೇರ
ಬಿಲ್ಲವ ಸೇವಾ ಸಮಿತಿ ದೆಂದೂರು ಕಲ್ಮಂಜೆ ಇಂದೆತ 10ನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಬೊಕ್ಕ ವೃತ್ತಿ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಲೇಸ್ ಕಲ್ಮಂಜೆ ಶ್ರೀ ಮಹಾಲಿಂಗೇಶ್ವರ ಬಲಮುರಿ ಮಹಾಗಣಪತಿ ದೇವಸ್ಥಾನಡು ನಡೆಯುತ್ತದೆ. ಕಲ್ಮಂಜೆ ಶ್ರೀ ಮಹಾಲಿಂಗೇಶ್ವರ ಬಲಮುರಿ ಮಹಾಗಣಪತಿ ದೇವಸ್ಥಾನಡು ಬಿಲ್ಲವ ಸೇವಾ ಸಮಿತಿ ದೆಂದೂರು ಕಲ್ಮಂಜೆದ ದಶಮಾನೋತ್ಸವದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ವೃತ್ತಿ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಲೇಸ್ ಅಟ್ಟನೆ ಮಲ್ತದಿತ್ತರು. ಬಿಲ್ಲವ ಸೇವಾ ಸಮಿತಿದ ಮರ್ಯಾದೆ ಗುರುಕಾರ್ಯರು ರಾಘೋ ಪೂಜಾರಿ ಕಲ್ಮಂಜೆ ಗುರುಕಾರ್ಮೆಡ್ ನಡತಿನಂಚಿತನ ಸಭಾಲೆಸರು ಕಾಪು ಶಾಸಕರು ಗುರ್ಬೆ ಸುರೇಶ್ ಶೆಟ್ಟಿ ಪಾತಿರ್ತು ಶ್ರೀಮಂತಿಗೆದ ಬದುಕಿಡ್ದು ನೆಮ್ಮದಿದ ಬದುಕೆ ಶ್ರೀಮಂತ ಆ ಬಗೆಟ್ ಊರುದ ಕಷ್ಟ ಬೇಜಾರಲ ದೂರು ಮಲ್ಪೆರೆ ಸಾರ್ವಜನಿಕ ಪೂಜೆಲು ಪರಿಣಾಮ ಬೀರುಂಡು ಅರ್ವಂಡೇರು. ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ವೇದವ್ಯಾಸ ಉಪಾಧ್ಯಾಯರು ಪಾತಿರ್ದು ಭಗವಂತನ ಅನುಗ್ರಹೊಟ್ಟು ಇಷ್ಟಾರ್ಥ ಸಿದ್ಧಿ ಆಪುನೊಂದು ಪಂಡೇರು. ವೃತ್ತಿ ಸಾಧಕಿರಾಯನ ಕಾಪು ಕಲ್ಲುಗುಡ್ಡೆ ಬ್ರಹ್ಮ ವೈದರ್ಕಳ ಗರೋಡಿದ ಪೂಜಾರಿ ಚಂದ್ರಕಾಂತ ಪೂಜಾರಿ ಬೊಕ್ಕ ಮಣಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಂಬುದ ನರ್ಸ್ ಎಂ ಸೀತಮ್ಮ ಮುಕುಲೆಕ್ ಸಮ್ಮಾನದ ಮರ್ಯಾದೆ ಮಲ್ತೆರು. ಸುಧಾಕರ್ ಪೂಜಾರಿ ದೆಂದೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಸರರು ದಯಾನಂದ ಶೆಟ್ಟಿ ಕಾರ್ಯಂತೇರು ವಕೀಲರು ಕೃಷ್ಣರಾಜ ಆಚಾರ್ಯ ಪಡುಬಿದ್ರೆ ಆಸ್ಪಿನ್ ಇನ್ಫೋಸಿಸ್ ಜನರಲ್ ಮ್ಯಾನೇಜರ್ ಅಶೋಕ್ ಕುಮಾರ್ ಶೆಟ್ಟಿ ಉಡುಪು ಜಿಲ್ಲಾ ಪಂಚಾಯತ್ ದುಂಬುದ ಗುರುಕಾರ್ಯರು ಕಟಪಾಡಿ ಶಂಕರ್ ಪೂಜಾರಿ ದುಂಬುದ ಜಿಲ್ಲಾ ಪಂಚಾಯತ್ ಸದಸ್ಯರು ಗೀತಾಂಜಲಿ ಎಂ ಸುವರ್ಣ ಸೇರಿದಂತೆ ಪಾಕ ಜನ ಪಾಲ್ಪಡೆಯರು. ನಮ್ಮನ್ನೇ ಆಲೋಚನೆ ಮಾಡ್ಕೊಳ್ಳಿ. ಎಷ್ಟೋ ವರ್ಷಗಳಿಂದ ರಾಮ ಮಂದಿರ ಕಟ್ಟುವ ಪಡಂದೇ ಇತ್ತು. ಪ್ರತಿ ಒಂದು ಸಲ ಚುನಾವಣೆ ಆದಾಗ ಪ್ರತಿ ಒಂದು ಪಡಂದೇ ಇತ್ತು. ಮಾಸ್ತು ವರ್ಷ ತಂದು ಬೋದು ಅಂಡ ಈ ಸರ್ತಿ ಭವ್ಯವಾಯಿತು ರಾಮ ಮಂದಿರ ನಿರ್ಮಾಣ. ಇಡೀ ಲೋಕಗೆ ಒಂದು ಸುಭಿಕ್ಷೆ ಆಗಿರೋ ಒಂದು ಕಾಲ ಬರ್ತದೆ. ಬಂಡ ಅವನ ಭಗವಂತನ ಒಂದು ಇಚ್ಛೆ ಇತ್ತು ಮಾತ್ರ, ಭಗವಂತನ ಅನುಗ್ರಹ ಇತ್ತು ಮಾತ್ರ. ಪ್ರಪಂಚದ ಆದೇಶ ಸುತ್ತು ಬರ್ತಬೇಕು ಅಲ್ಪ ನೆಮ್ಮದಿ ಅಲ್ಪ ಶ್ರೀಮಂತಿಕರು ನೆಮ್ಮದಿ ಅಲ್ಲ. ನಮ್ಮ ಹಿರಿಯರು ಅದು ಗಂಜಿ ಬರೆದು ನಮ್ಮ ಬಾಯಿಗೆ ಕೂದಿದ್ದು ನಮ್ಮ ಲೋಕಾಪನೆ ಹಿರಿಯರು ಕೂತರು ಅಲ್ಲ. ಅದು ಕಲ್ಪಬದ್ಧ ಬಂದಾಗ ಶ್ರೀಮಂತಿಕೆಯನ್ನು ಬದುಕಿದ್ದು ನೆಮ್ಮದಿ ಬದುಕು ಶ್ರೀಮಂತ ಬಂದಿದ್ದು ನೋಡ್ಬೋದು. ಅದನ್ನ ಬದುಕಿದ್ದು ಅದನ್ನ ಜೀವನದ್ದು ಅದನ್ನ ನಡೆ ನುಡಿಕಲು ನಮ್ಮ ಪ್ರಜಾಪ್ರಭುತ್ವ. ಕುಡ್ಲದ ಬಿಕಣ್ಣಕಟ್ಟೆ ನಾಯಕರಲೇನ್ ಶ್ರೀ ಕ್ಷೇತ್ರ ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನಡು ಪ್ರತಿಷ್ಠಾ ವರ್ಧಂತ್ಯುತ್ಸವ ಲೆಕ್ಕೊಡು ಇಂಚಿಪ್ಪ ಗಣಪತಿ ಹವನ ನವಕಲಶಾಭಿಷೇಕ ನಡಪಾಯರು ಸಂದೇಶ್ ಡಿ ಪೂಜಾರಿಯರನ ಸೇವಾ ರೂಪುಡು ಚಂಡಿಕಾ ಹವನ ಇಪ್ಪುರ್ತುಡು ನಡುತ್ತಾನೆ. ಕುಡ್ಲದ ಶ್ರೀ ಕ್ಷೇತ್ರ ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನ ನಾಯಗರಲೇನ್ ಬಿಕರ್ಣಕಟ್ಟೆ ಮುಲ್ಪದ ಪ್ರತಿಷ್ಠಾ ವರ್ಧಂತ್ಯುತ್ಸವ ಲೆಕ್ಕೊಡು ಎಂಚಿಪ್ಪ ಗಣಪತಿ ಹವನ ಬೊಕ್ಕ ಸಂದೇಶ ಡಿ ಪೂಜಾರಿಯರನ ಸೇವಾ ರೂಪುಡು ಚಂಡಿಕಾ ಹವನ ಅಟ್ಟನೆ ಮಲ್ತದಿತ್ತರು. ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನದ ವಿವೇಕಾನಂದ ನಿಗ್ಲೆ ಪೌರೋಹಿತ್ಯಡು ನಡತನ ಕಾರ್ಯಕ್ರಮಟ್ಟು ನವಕಲಶಾಭಿಷೇಕ ಸೇರ್ದು ಮಧ್ಯಾಹ್ನ ಮಾಪೂಜೆ ಕರಿತೆರು. ಚಂಡಿಕಾ ಹವನದ ಪೂರ್ಣಾಹುತಿ ನಡಪಾದ ಭಕ್ತರಿಗೆ ಬೊಕ್ಕ ಸೇವಾ ಕರ್ತುಲಾಯನ ಸಂದೇಶ್ ಡಿ ಪೂಜಾರಿ ಬೊಕ್ಕ ಕುಟುಂಬ ಸಂಸಾರದ ಪ್ರಸಾದ ಕೊರಿಯರು. ಮಧ್ಯಾಹ್ನ ನುಪ್ಪು ಪ್ರಸಾದ ಸೇವೆ ಅಟ್ಟನೆ ಆದಿತ್ತಂಡು ಬಯ್ಯಗ್ ದೇವರಿಗೆ ಶ್ರೀರಂಗ ಪೂಜೆ ಸೇರ್ದು ಮಾ ಪೂಜೆ ಕರಿತೆರು. ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನ ಬಿಕರ್ಣಕಟ್ಟೆದ ಭಕ್ತರು ಗುರುಕಾರ್ಯರು ಬೊಕ್ಕ ಸರ್ವ ಸದಸ್ಯರು ಪಾಲ್ದೆತ್ತುಂದು ಶ್ರೀ ಸಿದ್ಧಿವಿನಾಯಕ ದೇವರನ ಎಂಬುನಟ್ಟೊಂಡೆರು. ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸೇವಾ ಸಮಿತಿ ಶೆಟ್ಟಿಪಾಲ್ ಕೊಳಂಬೆದ 31ನೇ ವರ್ಷದ ಆಚರಣೆದ ಲೆಕ್ಕಡು ಸೋಮವಾರ ಬಯ್ಯಗ್ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆತ್ತದೆ. ಅಡಿದ ಬೊಕ್ಕ ಕಟೀಲು ಮೇಳೊಡ್ದು ಸೇವೆ ಆಟ ನಡಪಾಯರು. ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸೇವಾ ಸಮಿತಿ ಶೆಟ್ಟಿಪಾಲ್ ಅಶ್ವತ್ಥ ಕಟ್ಟೆ ಬೈಲು ಬೂಡುದ ಕೈತಲು ಕೊಳಂಬೆ ಬಜಪೆದ 31ನೇ ವರ್ಷದ ಲೇಸಿದ ಲೆಕ್ಕಡು ಸೋಮವಾರ ಬಯ್ಯಗ್ ಉಮೇಶ್ ಭಟ್ ಬೈಲ್ ಮಠ ಮೆರೆನ ಪೌರೋಹಿತ್ಯಡು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡಪಾಯರು. ಐಡಿದ ಬೊಕ್ಕ ಶೆಟ್ಟಿಪಾಲ್ ಅಶ್ವತ್ಥ ಕಟ್ಟೆ ಕೈತಲು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಸೇವೆ ಆಟ ಅಟ್ಟನೆ ಆದಿತ್ತಂಡು. ಚೌಕಿ ಪೂಜೆ ಆದ ಸೀತಾ ಕಲ್ಯಾಣ ಪಂಚವಟಿ ರಾವಣ ವಧೆ ಶ್ರೀರಾಮ ಪಟ್ಟಾಭಿಷೇಕ ಪನ್ಪುನ ಪ್ರಸಂಗೊಲಿನ
ಸೇವೆ ಆಟ ಮೂಡ್ತು ಬತ್ತಂಡು ಊರುದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲು ಶ್ರೀದೇವಿನ ಭಕ್ತರು ಆಟ ತುಯ್ಯರು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸೇವಿತೆ ಸಮಿತಿ ಕೊಳಂಬೆದ ಗುರುಕಾರ್ಯರು ಬೊಕ್ಕ ಸರ್ವ ಸದಸ್ಯರು ಈ ಪೊರ್ತುಡಿದ್ದರು. ಕರುಣಾ ರಘುವರನು ಏಳುತ್ತಿರುತ್ತೇನು ವರ್ಷಲಿನ ಇತಿಹಾಸ ಒಪ್ಪನ ಕುಡ್ಲದ ಉರುವ ಚಿಲೆಂಬಿ ಮಲರಾಯ ಧೂಮಾವತಿ ದೈವಸ್ಥಾನಡು ನೇಮದ ಸುವರ್ಣ ಸಂಭ್ರಮ ಬೊಕ್ಕ ನೇಮ ಏಪ್ರಿಲ್ 2 ಆಜಮುಟ ನಡೆತೊಂದುಂಡು. ಈ ಬಗೆಟ್ ಕ್ಷೇತ್ರದ ಸೇವಾ ಸಮಿತಿ ಗುರುಕಾರ್ಯರು ಎ.ವಿ. ಸುರೇಶ್ ರಾವ್ ಸುದ್ದಿಕೊಟ್ಟಡು ಮಾಹಿತಿ ಕೊಡ್ತಾರೆ. ಕುಡ್ಲದ ಉರುವ ಚಿಲಿಪಿ ಮಲರಾಯ ಧೂಮಾವತಿ ದೈವಸ್ಥಾನದ ಸೇವಾ ಸಮಿತಿ ಗುರುಕಾರ್ಯರು ಎ.ವಿ. ಸುರೇಶ್ ರಾವ್ ಸುದ್ದಿಕೊಟ್ಟಡು ಮಾಹಿತಿ ಕೊಡ್ತು 725 ವರ್ಷಲಿನ ಇತಿಹಾಸ ಒಪ್ಪನ ಉರುವ ಚಿಲಿಂಬಿದ ಮಲರಾಯೆ ಜುಮಾದಿ ಬೊಕ್ಕ ಪರಿವಾರ ದೈವಲಿನ ದೈವಸ್ಥಾನಡು ನೇಮದ 5ನೇ ವರ್ಷದ ಸಂಭ್ರಮ ಬೊಕ್ಕ ವರ್ಷದ ನೇಮ ಏಪ್ರಿಲ್ 2 ಶುರುವಾದ ಆಜಮುಟ ನಡಪುಂಡು. ಏಪ್ರಿಲ್ 2 ರಾತ್ರಿ ದೈವದ ಬುಳ್ಯ ಜನಪದ ತುಳುನಾಟಕ ಮುಜಿಕ್ ಬಯ್ಯ 6 ಗಂಟೆಗೆ ಧಾರ್ಮಿಕ ಸಭೆ ಸಮ್ಮಾನದ ಮರ್ಯಾದೆ ಅಧ್ಯಕ್ಷರ ತುಳುನಾಟಕ ಅಟ್ಟನೆ ಮಲ್ತದಿನಂದ ಪಂಡೇರು. ಏಪ್ರಿಲ್ 4 ರಾತ್ರಿ ಎಣ್ಮರೆಕ್ ಬ್ರಾಹ್ಮಣ ಕನ್ಯೆ ಬೊಕ್ಕ ಅರಬ್ಬಿ ದೈವಲಿನ ನೇಮ 5 ರಾತ್ರಿ 1 ಗಂಟೆಗೆ ಮಲರಾಯ ಬೊಕ್ಕ ಬಂಟ ದೈವಲಿನ ನೇಮ ಆಜಕ್ ರಾತ್ರಿ 1 ಗಂಟೆಗೆ ಜುಮಾದಿ ಬೊಕ್ಕ ಬಂಟ ದೈವಲಿನ ನೇಮ ಬೊಕ್ಕ ಪರಿವಾರ ದೈವಲಿನ ನೇಮ ನಡಪೆರೆ ಉಂಡೊಂದು ಸುರೇಶ್ ರಾವ್ ತಿರಿಪಾಯರು. ಸಮಿತಿ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ಬಿ.ಜಿ. ಸುವರ್ಣ, ಸದಾನಂದ ಅಮೀನ್, ಒತ್ತು ಗುರುಕಾರ್ಯರು ತುಕ್ರಮ್ ಕಾಂಟ್ರಾಕ್ಟರ್ ಯು ಸೋಮಶೇಖರ್, ಪ್ರಧಾನ ಕಾರ್ಯಂತರ ರಾಕೇಶ್ ಶಾಲೆನ್, ಪಣವದ ಗುರುಕಾರ್ಯರು ಸೋಮಶೇಖರ್ ಹೊಯ್ಗೆ ಬಯಲು ಸುದ್ದಿ ಕೊಟ್ಟುಡಿದ್ದಾರೆ. ಈ ಒಂದು ಸುವರ್ಣ ಮಹೋತ್ಸವದ ಅಂಗವಾಗಿ 5 ದಿನಗಳ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ. ಪ್ರಥಮ 2 ದಿನ 2 ಮತ್ತು 3ನೇ ದಿನ ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಇಷ್ಟು ವರ್ಷಗಳು ಮಾಡಿದಂಥ ಚಾಕರಿಯವರು ಅವರಿಗೆಲ್ಲರಿಗೂ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆ ಸ್ಮರಣ ಸಂಚಿಕೆ 50ನೇ ವರ್ಷಕ್ಕೋಸ್ಕರ ನಾವು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರು ಉಪಸ್ಥಿತರಿರ್ತಾರೆ. ತದನಂತರ ಮಹಾಲಕ್ಷ್ಮಿ ಫ್ರೆಂಡ್ಸ್ ಕ್ಲಬ್ ಹಾಗೂ ಮಹಿಳಾ ವೇದಿಕೆಯಿಂದ ದೈವದ ಬೂಲ್ಯ ಎಂಬ ಜಾನಪದ ಒಂದು ನಾಟಕವನ್ನು ಮಾಡ್ತಾ ಇದ್ದೇವೆ. ತದನಂತರ 3ನೇ ತಾರೀಕು ಸಹ ಅದೇ ರೀತಿ ಸನ್ಮಾನ ಕಾರ್ಯಕ್ರಮ ಹಾಗೂ ಶ್ರೀ ಫ್ರೆಂಡ್ಸ್ ಚಿಲಿಂಬಿ ಇವರ ವತಿಯಿಂದ ಅಧ್ಯಕ್ಷರೆಂಬ ತುಳು ನಾಟಕವನ್ನು ಸಹ ನಾವು ಏರ್ಪಡಿಸಿದ್ದೇವೆ. ತದನಂತರ ನಡೆಯುವಂಥ 4ರಂದು ಬ್ರಾಹ್ಮಣ ಕನ್ಯೆ ಹಾಗೂ ಅರಬ್ಬಿ ದೈವದ ನೇಮೋತ್ಸವ. ಹಾಗೆ 5ನೇ ತಾರೀಕು ಶ್ರೀ ಮಲರಾಯ ಪ್ರಧಾನ ದೈವವಾದ ಶ್ರೀ ಮಲರಾಯ ಹಾಗೂ ಬಂಟ ದೇವರ ನೇಮೋತ್ಸವ ಜರುಗಲಿದೆ. ಅದೇ ರೀತಿ 6ನೇ ತಾರೀಕು ಶ್ರೀ ಧೂಮಾವತಿ ಹಾಗೂ ಬಂಟ ದೇವರ ನೇಮೋತ್ಸವ ನಡೆದು ಹಾಗೂ ಪರಿವಾರ ದೈವಗಳಾದ ವೈದ್ಯನಾಥ, ವ್ಯಾಘ್ರ ಚಾಮುಂಡಿ ಹಾಗೂ ಜೋಡುಪಂಜುಲಿಯ ನೇಮ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಪರ ಊರ ಭಕ್ತಾದಿಗಳಿಂದ ಸೇವೆಯಿಂದ ನಡೀತಾ ಇದೆ. ಹಾಗಾಗಿ ಮತ್ತೆ ಈ ಒಂದು 3 ದಿನದ ಕಾರ್ಯಕ್ರಮದಲ್ಲಿ ವಚನ ಕಾರ್ಯಕ್ರಮವನ್ನು ಸಂಜೆ 6ರಿಂದ 7ವರೆವರೆಗೂ ನಾವು ಬೇರೆ ಬೇರೆ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ವಚನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶಿರ್ವ ಮೂಡುಮಟ್ಟಾರದ ಬೊಬ್ಬರಿಯ ದೈವಸ್ಥಾನಡು ಸೋಮವಾರ ಪೆರ ಪ್ರತಿಷ್ಠೆ ಬುಕ್ಕ ಬ್ರಹ್ಮ ಕಲಶ ನಡಪಾಯರು. ಆಲೆಕ್ಕೊಡು ರಾತ್ರಿ ನಂದಿಗೋಣ ಬೊಬ್ಬರಿಯ ಬುಕ್ಕ ಲೆಕ್ಕೆ ಸೇರಿ ದೈವಲಿಕ್ ನೇಮ ಕೊರಿಯರು.
ತುಳುನಾಡದ ಭಾರಿ ಪಿರಾಕ್ದ ಬುಕ್ಕ ಪ್ರಧಾನ ಸಂಸ್ಕೃತಿ ಅವು ಭೂತಾರಾಧನೆ ಆದುಂಡು. ದೈವಲಿನ ಬುಡ್ದು ತುಳು ಜನ ಇಜ್ಜೆರು. ತುಳು ಜನಕುಲಿನ ಬುಡ್ದು ದೈವ ಇಜ್ಜಿಂದು ಪನ್ಪುನಾಡೆ ಮುಟ್ಟ ದೈವಾರಾಧನೆ ತುಳುನಾಡರ ಮೇಲೆ ನಡತದುಂಡು. ಸಾರಮಾನ್ಯ ದೈವಲು ಸಾರ ನಮೂನೆದ ಸ್ವರೂಪಲು ಸಾರ ಬಗೆತ ಪುರ್ಲು ತಿರ್ಲು ನಮ್ಮ ಭೂತಾರಾಧನೆ ಇತ್ತದು ಜಾಕಿಗ್ ಜಾಕಿದ ದೈವ ಕುಟುಂಬಗೂ ಕುಟುಂಬ ದೈವ ಗ್ರಾಮಗೂ ಗ್ರಾಮ ದೈವ ಇಂಚ ತರಾವರಿ ನಮೂನೆಡು ನಮ್ಮ ಸತ್ಯೊಲಿನ ಆರಾಧನೆ ಮಲ್ತದ್ದು ಬೈದರು. ಉಡುಪಿ ಜಿಲ್ಲೆ ಶಿರ್ವ ಮೂಡು ಮಟ್ಟಾರದ ಬೊಬ್ಬರಿಯ ದೈವಸ್ಥಾನಡು ಸೋಮವಾರ ದೈವಲಿನ ಪಿರ ಪ್ರತಿಷ್ಠೆ ಬ್ರಹ್ಮ ಕಲಶ ನಡಪಾಯನ ಬಗೆಟ್ಟು ರಾತ್ರಿ ನೇಮ ನಡೆತಂಡು. ನಂದಿಗೋಣ ಬೊಬ್ಬರಿಯ ಬುಕ್ಕ ಲೆಕ್ಕೆ ಸಿರಿ ದೈವಲಿಕ್ ನೇಮ ಕೊರಿಯರು. ಊರ ಪರವೂರ ಭಕ್ತರು ಬುಕ್ಕ ಬೊಬ್ಬರಿಯ ದೈವಸ್ಥಾನ ಮೂಡು ಮಟ್ಟಾರದ ಆಡಳಿತ ಮುಕ್ತೇಸರರು ಭಗವಾನ್ ದಾಸ್ ಶೆಟ್ಟಿ ಹಳೆಮನೆ ಗುರ್ಕಾರ್ಯರು ನಿತ್ಯಾನಂದ ಹೆಗಡೆ ನಡಿಬೊಟ್ಟು ಕಾರ್ಯಗುರ್ಕಾರ್ಯರು ಮಟ್ಟ ರತ್ನಾಕರ ಹೆಗಡೆ ಜೀರ್ಣೋದ್ಧಾರ ಸಮಿತಿದ ಪದಾಧಿಕಾರಿಗಳು ಸರ್ವ ಸದಸ್ಯರು ನೇಮ ತೂತು ಪೂಳ್ಯ ಪುಸ್ತದ ದೊಡ್ಡರು. ಎಡಕ್ಕೆ ಇರಿತದಳು ಸುದ್ದಿಲ ಮುಗಿಲು ನಲಾತು ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲ ನ್ಯೂಸ್ 24/7.